ಕೆಲವು ದಿನಗಳ ಹಿಂದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ನಿಜವಾಗಿಯೂ ನಮ್ಮ ಹೃದಯವನ್ನು ಮನಸ್ಸನ್ನು ಕಲಕುವಂಥದ್ದು. ಒಂದು ಹೇಯ ಕೃತ್ಯವನ್ನು ಮಾಡಿದ ಈ ಭಯೋತ್ಪಾದಕರು ಅಮಾಯಕ ಜನರನ್ನು ಕೊಂದು ಹಾಕಿದ್ದಾರೆ. ಅನೇಕ ಕುಟುಂಬಗಳನ್ನು ನಾಶ ಮಾಡಿದ್ದಾರೆ. ಇಂಥ ಹೇಯ ಕೃತ್ಯವನ್ನು ನಾನು ಕಡಾಕಡಿಯಾಗಿ ಖಂಡಿಸ್ತೇನೆ. ನಮ್ಮ ಈ ಭಾರತ ಎಲ್ಲ ಜನರಿಗೆ ಒಟ್ಟಿಗೆ ಬಾಳಲು ಇರುವಂತಹ ಶಾಂತಿಯ ತೋಟ ಅಂತ ನಾವು ಹೇಳ್ತೇವೆ. ಆದರೆ ಯಾರೋ ಕೆಲವರು ಬಂದೂಕುದಾರಿಗಳು ಬಂದು ಪಾಪದ ಅಮಾಯಕ ಜನರನ್ನು ಹೀಗೆ ಕೊಂದು ಹಾಕುವುದು, ಪ್ರಾಣ ಕಳ್ಕೊಂಡ ಎಲ್ಲರಿಗೂ ದೇವರು ಚಿರಶಾಂತಿಯನ್ನು ಲಭಿಸಲಿ, ಗಾಯಗೊಂಡವರು ಬೇಗನೆ ಗುಣಮುಖವಾಗಿ ತಮ್ಮ ಕುಟುಂಬಕ್ಕೆ ಸೇರಲಿ ಎಂದು ನಾನು ದೇವರಲ್ಲಿ ಬೇಡ್ತೇನೆ. ಇಂಥ ಕೃತ್ಯಗಳು ನಮ್ಮ ಈ ನಾಡಿನಲ್ಲಿ ಇನ್ನು ಎಂದಿಗೂ ನಡೆಯಬಾರದು ಎಂದು ನಾನು ಹಾರೈಸ್ತೇನೆ.